ಕರಾವಳಿಯ ಐಸ್ ಕ್ರೀಂ ಪ್ರಿಯರಿಗೆ ಸಿಹಿ ಸುದ್ದಿ ಎನ್ನುವಂತೆ ಭಾರತದ ಅತಿದೊಡ್ಡ ಫುಡ್ ಬ್ರ್ಯಾಂಡ್ ಆಗಿರುವ ಅಮೂಲ್ನ ನೂತನ ಐಸ್ ಕ್ರೀಂ ಪಾರ್ಲರ್ ಮತ್ತು ಸ್ಟೋರ್ ಸುರತ್ಕಲ್ನ ಅಭೀಶ್ ಮಾಲ್ನಲ್ಲಿ ಶುಭಾರಂಭಗೊಂಡಿತು. ಸುರತ್ಕಲ್ನಲ್ಲಿರುವ ಅಭೀಶ್ ಮಾಲ್ನ ನೆಲಮಹಡಿಯಲ್ಲಿ ನೂತನವಾಗಿ ಶುಭಾರಂಭಗೊಂಡ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಮತ್ತು ಸ್ಟೋರ್ ಅನ್ನ ವಿದ್ವಾನ್ ರಘುಪತಿ ಭಟ್ ಸಸಿಹಿತ್ಲು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಯಾವ ಕಾಲದಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಅದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡಿದಾಗ ಯಶಸ್ಸು ಸಿಗುತ್ತದೆ. ಇಂದು ಈ ನೂತನ ಉದ್ಯಮವನ್ನ ಆರಂಭಿಸಿದ ನಿಮಗೆ ಈ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಶುಭ ಹಾರೈಸಿದ್ರು. ನಮ್ಮವರೇ ಆದಂತಹ ಮನೋಜ್, ಆನಂತರದಲ್ಲಿ ಸಂತೋಷ್ ಕುಮಾರ್, ಆನಂತರದಲ್ಲಿ ಸಚಿನ್ ರವರು 3 ಜನ ಒಟ್ಟು ಸೇರಿ ಈ ಒಂದು ವ್ಯವಹಾರ ಕ್ಷೇತ್ರವನ್ನು ಆರಂಭ ಮಾಡಿದ್ದಾರೆ. ಇದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯ ಸಂಕೇತ. 3 ಜನ ಇದ್ದಾರೆ. 3 ಜನ ಒಟ್ಟಾಗಿ ಅವರಲ್ಲಿ ಇಚ್ಛೆ ಇತ್ತು ಇಂತಹದ್ದೊಂದು ಮಾಡಬೇಕು ಅಂತ ಹೇಳಿ. ಆನಂತರದಲ್ಲಿ ಅದಕ್ಕೆ ಪ್ರವೃತ್ತಿಯನ್ನು ಮಾಡಿದರು. ಅದನ್ನು ಹೇಗೆ ಮಾಡಬೇಕು ಅನ್ನುವಂತಹದನ್ನು ಆಲೋಚನೆ ಮಾಡಿ ಪ್ರವೃತ್ತಿಯನ್ನು ಮಾಡಿದರು. ಆದ್ದರಿಂದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಯಾವ ಈ ವ್ಯವಹಾರ ಕ್ಷೇತ್ರ ಇದೆ ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಜನಾಕರ್ಷಣ ಪೂರ್ವಕವಾಗಿ ಇದೊಂದು ವ್ಯಾಪಾರ ವ್ಯವಹಾರದ ಉನ್ನತವಾದಂತಹ ಕ್ಷೇತ್ರವಾಗಲಿ, ಅವರೂ ಕೂಡ ಬೇಕಾದಂತಹ ಸುಖ ಸಮೃದ್ಧ ಸಂಪನ್ನತೆಯ ಬದುಕನ್ನು ನಡೆಸುವಂತಹ ಯೋಗ ಭಾಗ್ಯ ಅದೆಲ್ಲವನ್ನು ಆ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಬಳಿಕ ಅಮೂಲ್ನ ಟೆರಿಟರಿ ಸೇಲ್ಸ್ ಇನ್ಚಾರ್ಜ್ ಶರಣ್ ಶೆಟ್ಟಿ ಅವರು ಮಾತನಾಡಿ, ಅಮೂಲ್ ದೇಶದ ಜನರ ಅಚ್ಚುಮೆಚ್ಚಿನ ಬ್ರ್ಯಾಂಡ್. ಇಂದು ಸುರತ್ಕಲ್ನ ಅಭೀಶ್ ಮಾಲ್ನಲ್ಲಿ ಶುಭಾರಂಭಗೊಂಡಿದೆ. ಇಲ್ಲಿ ಅಮೂಲ್ನ ಎಲ್ಲಾ ಉತ್ಪನ್ನಗಳು ಮತ್ತು ಸುಮಾರು 20ಕ್ಕೂ ಹೆಚ್ಚು ಫ್ಲೇವರ್ನ ಐಸ್ ಕ್ರೀಂಗಳು ಲಭ್ಯವಿದೆ ಎಂದು ಹೇಳಿದರು. ಅಮೂಲ್ ಸ್ಕೂಪಿಂಗ್ ಪಾರ್ಲರ್ ನೂತನವಾಗಿ ಸುರತ್ಕಲ್ನ ಅಭೀಶ್ ಮಾಲ್ನಲ್ಲಿ ಉದ್ಘಾಟನೆ ಆಗಿದೆ ಇವತ್ತು. ಸೊ ನಮ್ಮ ಅಮೂಲ್ ಉತ್ಪಾದನೆಯ ಅಮೂಲ್ ಹಾಲಿನ ಹುಡಿ, ಬಟರ್, ಚೀಸ್, ಫ್ರೆಶ್ ಕ್ರೀಮ್, ಮಿಠಾಯಿ ಮೇಡ್, ಪನ್ನೀರ್, ಆಮೇಲೆ ಫ್ಲೇವರ್ಡ್ ಮಿಲ್ಕ್, ಚಾಕ್ಲೇಟ್ಸ್, ಘೀ ಇಂಥದ ಹಲವಾರು ಉತ್ಪನ್ನಗಳು ಗ್ರಾಹಕರಿಗೆ ಅಚ್ಚುಮೆಚ್ಚಿನ ಪ್ರಾಡಕ್ಟ್ ಆಗಿದೆ. ಸೊ ಇವತ್ತಿನ ಮುಂಚಿನಲ್ಲೂ ಇವತ್ತಿಗೂ ತುಂಬ ಅಚ್ಚುಮೆಚ್ಚಿನ ಪ್ರಾಡಕ್ಟ್ ನಮ್ಮ ಅಮೂಲ್ ಉತ್ಪಾದನೆಯ ಎಲ್ಲ ಪ್ರಾಡಕ್ಟ್ಗಳು. ಆಮೇಲೆ ನಮ್ಮ ಐಸ್ ಕ್ರೀಮಲ್ಲಿ ಒಂದು ವಿಶೇಷತೆ ಏನಂದರೆ ನಮ್ಮದು ಪ್ಯೂರ್ ಮಿಲ್ಕ್ ಬೇಸ್ಡ್ ಐಸ್ ಕ್ರೀಮ್. ಸೊ ಅದು ಬೇರೆ ಬ್ರ್ಯಾಂಡ್ ಮತ್ತು ನಮ್ಮ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ನಮ್ಮದು ಪ್ಯೂರ್ ಮಿಲ್ಕ್ ಬೇಸ್ಡ್ ಐಸ್ ಕ್ರೀಮ್. ಸೊ ವೆಜಿಟೇಬಲ್ ಫ್ಯಾಟ್ ಏನಿದೆ ಅದು ನಮ್ಮ ಐಸ್ ಕ್ರೀಮಲ್ಲಿ ಇರಲ್ಲ. ಸೊ ದಟ್ ಈಸ್ ಫ್ರೋಸನ್ ಡೆಸರ್ಟ್ ಅಂತ ನಾವು ಕರಿತೀವಿ. ಸೊ ನಮ್ಮದು ಟಾರ್ಗೆಟ್ ಅಂದರೆ ಎಲ್ಲ ವರ್ಗದವರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಿನವರಿಗೂ ಕೂಡ ನಮ್ಮ ಅಮೂಲ್ ಐಸ್ ಕ್ರೀಮ್ ತುಂಬ ಅಚ್ಚುಮೆಚ್ಚು. ಸೊ ಎಲ್ಲ ಗ್ರಾಹಕರು ಈ ಅಭೀಶ್ ಮಾಲ್ ಇಲ್ಲಿ ಸುರತ್ಕಲ್ಲಲ್ಲಿದೆ. ಸೊ ಇಲ್ಲಿ ಬಂದು ಎಲ್ಲರೂ ವಿಸಿಟ್ ಮಾಡಿ ನಮ್ಮ ಎಲ್ಲ ಉತ್ಪಾದನೆಯ ಅಮೂಲ್ ಪ್ರಾಡಕ್ಟ್ನ ಸವಿಯಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಇನ್ನು ನೂತನವಾಗಿ ಆರಂಭಗೊಂಡಿರುವ ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಮತ್ತು ಸ್ಟೋರ್ನಲ್ಲಿ ಅಮೂಲ್ನ ಉತ್ಪನ್ನಗಳಾದ ಹಾಲಿನ ಹುಡಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಚಾಕೊಲೇಟ್, ಪನ್ನೀರ್, ಗುಲಾಬ್ ಜಾಮೂನ್, ಲಸ್ಸಿ, ಸುವಾಸಿತ ಹಾಲು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಡೆಲಿಷಿಯಸ್ ಫ್ಲೇವರ್ನ ಐಸ್ ಕ್ರೀಂಗಳು ಲಭ್ಯವಿದೆ. ಈ ಸಂದರ್ಭ ಬ್ಯಾಂಕ್ ಆಫ್ ಬರೋಡಾ ಸುರತ್ಕಲ್ ಬ್ರಾಂಚ್ ಮ್ಯಾನೇಜರ್ ವಿಶ್ವನಾಥ್ ಎಸ್ಪಿ, ಕಾಂತೇರಿ ಧೂಮಾವತಿ ದೈವಸ್ಥಾನದ ಪ್ರಧಾನ ಅರ್ಚಕರಾದ ಅಣ್ಣಪ್ಪ ಅರುವಾಳು, ಹಿರಿಯರಾದ ಸುಬ್ರಾಯ ಶೆಣೈ, ಮಾತಾ ಡೆವಲಪರ್ಸ್ನ ಮಾಲಕರಾದ ಸಂತೋಷ್ ಕುಮಾರ್ ಶೆಟ್ಟಿ, ಪಾಲಿಕೆ ಸದಸ್ಯರಾದ ಶೋಭಾ ರಾಜೇಶ್, ಶ್ವೇತಾ, ಮಾಲಕರಾದ ಕಿಶೋರ್ ಎಸ್, ಸಚಿನ್, ಸಂತೋಷ್ ಉಪಸ್ಥಿತರಿದ್ದರು.
ಶರತ್ ಸಾಲ್ಯಾನ್ ವಿ4 ನ್ಯೂಸ್ ಮಂಗಳೂರು.